ಏನಾಯ್ತು ಮೂವಿ ಅಂತ ಹೇಳ್ತಾ ಇದ್ರಿ ಅವತ್ತೆಲ್ಲ, ಇವಾಗ ಏನಾಯ್ತು, ರಿಲೀಸ್ ಆಗಲ್ವಾ? ಇವಾಗ ಮತ್ತೆ ನಾವು ಕಂಪ್ಲೀಟ್ ಮೂವಿ ಆಗಿ ರೀಶೂಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ಜಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ, ಮೇಕಪ್ ಇಲ್ಲ. ಈ ಮೂವಿ ಇವಾಗ ಶಾರ್ಟ್ ಮೂವಿಯಿಂದ ಇನ್ನೂ ಒಂದು ಸ್ಟೆಪ್ ಮೇಲ್ ಹೋಗಿ ಫೀಚರ್ ಫಿಲಮ್ ಆಗ್ತಾ ಇದೆ. ಮಹಿಮಾ ಸಿನಿಮಾ ಫೆಬ್ರಿಲ್ ಮಾರ್ಚ್ ರಿಲೀಸ್ ಆಗುತ್ತೆ ಎಂಟೈರ್ ಕರ್ನಾಟಕ. He's a great actor from the beginning, definitely. So very proud to share screen with. Movie ಶುರು ಆದಾಗಿಂದ she has become a very good friend of mine. ನನಗೆ ಒಂಥರ ಸಿಸ್ಟರ್ ತರ ಆಗಿದ್ದಾಳೆ, ತುಂಬಾ ಸಲಿಗೆ ಇದೆ. ಓಕೆ, ಸೊ ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲ ಇಲ್ಲಿ ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊಂತೀವಿ. ಇವ್ರ ಕಡೆಯಿಂದನೂ ಹಲೋ ನಿಮಗೆ. ತುಂಬಾ ಜನ ಏನು ನೀವು ವಿಡಿಯೋ ಮಾಡೋದೇ ಇಲ್ಲ, ನಿಲ್ಸ್ಬಿಟ್ರಾ ಏನ್ ಕತೆ ಅಂತ ಕೇಳ್ತಾ ಇದ್ರಿ. ನಿಲ್ಸಿಲ್ಲ, ನಾನೊಂದು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಲೈಫು ಬಿಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎನಿವೇಸ್, ನೀವು ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ ಮೂವಿ ಏನಾಯ್ತು, ಮೂವಿ ಅಂತ ಹೇಳ್ತಾ ಇದ್ರಿ ಅವತ್ತೆಲ್ಲ, ಇವಾಗ ಏನಾಯ್ತು, ರಿಲೀಸ್ ಆಗಲ್ವಾ, ಅಥವಾ ಏನಾಯ್ತು, ರಿಲೀಸ್ ಆಯ್ತಾ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇದ್ದಿದ್ದ ಮೂವಿ ಮಹಿಮಾ ಅಂತ. ಮೇ ಬಿ ನಿಮ್ಗೆ ಹೆಸರು ಮರ್ತೋಗಿರ್ಬೋದು ಇವಾಗ, ಯಾಕಂದ್ರೆ 1 ವರ್ಷದ ಹಿಂದೆ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಯಾವಾಗ ರಿಲೀಸ್ ಆಗ್ತಾ ಇದೆ, ಆಮೇಲೆ ಎಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಕ್ವೆಶನ್ಸ್ ಖಂಡಿತ ಇರುತ್ತೆ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ನಾನು ನಮ್ಮ ಪ್ರೊಡ್ಯೂಸರ್ ಕೈಯಲ್ಲೇ ಹೇಳಿಸ್ತೀನಿ. ಇವತ್ತು ನಾನು ಇವಾಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇವಾಗ ನೈಟ್ ಶೂಟಿಂಗ್ ನಡೀತಾ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಆನ್ ದ ವೇ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮುಖ, ಅದಕ್ಕೆ ಏನು ಮೇಕಪ್ ಹಾಕೊಂಡಿಲ್ಲ ನಾನು. ಇವಾಗ ಅಲ್ಲಿ ಹೋಗಿ ಅವ್ರು ಮೇಕಪ್ ಹಾಕ್ತಾರಲ್ಲ, ಸೊ ಹಾಗಾಗಿ ಏನು ಹಾಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ನಮ್ಮ ಮೂವಿ ಏನಾಗ್ತಾ ಇದೆ, ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಎಲ್ಲದಕ್ಕೂ ನಿಮ್ಗೆ ಇವತ್ತು ಆನ್ಸರ್ ಸಿಗುತ್ತೆ. ಹೋಗೋಣ. ಸೊ ಇವಾಗ ಇವತ್ತಿನ ಶೂಟಿಂಗ್ ಶುರು ಆಗ್ತಾ ಇದೆ. ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಸಾಹಿತ್ಯ ಅಂತ. ಟೊರೊಂಟೊ ಅಲ್ಲಿ ಇಲ್ಲಿ ಟೊರೊಂಟೊ GT ಏರಿಯಾಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಅದಕ್ಕೆ ಇವಾಗ ಜಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ, ಮೇಕಪ್ ಇಲ್ಲ. ಸೊ ನಾವು ಇವತ್ತು ಈ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಂಡ್ ಆಫ್ ದ ಡೇ. ನಮ್ಮ ಪ್ರೊಡ್ಯೂಸರ್ ಕಿರಣ್ ಅವ್ರು ಕೂಡ ಇಲ್ಲೇ ಇದ್ದಾರೆ. ಅವ್ರ ಹತ್ರನೇ ಹೇಳಿಸ್ತೀನಿ ಏನಾಗ್ತಾ ಇದೆ ಈ ಮೂವಿ ಅಂತ. ಮಹಿಮಾ ಮೂವಿ ಪ್ರೊಡ್ಯೂಸ್ ಆಗ್ತಾ ಇರೋದು ಡ್ರೀಮ್ಸ್ ಮೀಡಿಯಾ ಕೆನಡಾ ಕಡೆಯಿಂದ. ಅದರ ಹೆಡ್ ಆಗಿರುವಂತ ಕಿರಣ್ ಬರ್ತೂರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಇರೋದು ಮಹೇಶ್ ಅಂತ, ಅವ್ರು ಕೂಡ ನಮ್ಮ ಟೀಮ್ ನಲ್ಲಿ ಇದ್ದಾರೆ. ಹೇಳಿ ಕಿರಣ್, ನಮ್ಮ ಮೂವಿ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಸ್ಟಾರ್ಟ್ ಮಾಡಿದಾಗ ಇದನ್ನು ಒಂದು ಟೆಲಿಫಿಲಮ್, ಶಾರ್ಟ್ ಫಿಲಮ್ ಅಂತ ಲೋಕಲ್ ಟ್ಯಾಲೆಂಟ್ಗಳನ್ನೆಲ್ಲ ಹಾಕ್ಕೊಂಡು ಮಾಡೋಣ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರಜ್ಞಾ ಜೈನ್ ಅವರು ನೈಶಿ ಟಾಕ್ಸ್ ಅಂತ. ಸೊ ಮಾಡಿದಾಗ, ಬಟ್ ಅದು ಸಿನಿಮಾ ನೋಡಿದ್ಮೇಲೆ, ಟೆಲಿಫಿಲಮ್ ಒಂದು 1 hour 15 minutes ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಇಟ್ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಟು ಮೇಕ್ ಇಟ್ ಆಸ್ ಅ ಫೀಚರ್ ಫಿಲಮ್. ಅಂದರೆ ಎಷ್ಟು ಚೆನ್ನಾಗಿತ್ತು ಸಿನಿಮಾ ಅಂತಂದರೆ, ಇಟ್ ವಾಸ್ ವಿ ಡಿಸೈಡೆಡ್. ಆಮೇಲೆ ನಮಗೆ ಕೋ ಪ್ರೊಡ್ಯೂಸರ್ ಒಬ್ಬರು ಸಿಕ್ಕಿದ್ರು ಇಂಡಿಯಾಯಿಂದ. ಆಮೇಲೆ ರಶ್ಮಿ ಫಿಲ್ಮ್ಸ್ ಅಂತ ಸುಮಂತ್ ಕ್ರಾಂತಿ, ಈಗ ದಿಲ್ ಪಸಂದ್ ಸಿನಿಮಾ ಮಾಡಿದ್ದಾರೆ, ಮತ್ತು ಪ್ರಜ್ವಲ್ ದೇವರಾಜ್ ಸಿನಿಮಾ ಮಾಡ್ತಿದ್ದಾರೆ. ಅವರು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಕಿರಣ್ ಅಂತ ಹೇಳಿದ್ರು. ಸೊ ಇವಾಗ ಮತ್ತೆ ನಾವು ಕಂಪ್ಲೀಟ್ ಮೂವಿಯಾಗಿ ರೀಶೂಟ್ ಮಾಡ್ತಾಯಿದ್ದೀವಿ ಮಹಿಮಾ ಅಂತ. ನಮ್ಮ ಪ್ರಜ್ಞಾ ಜೈನ್ ಅವರೇ ಲೀಡ್ ಆ್ಯಕ್ಟ್ರೆಸ್ಸು. ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಬನ್ನಿ ನೋಡಿ, ಚಳಿ ರಾತ್ರಿ ಅಂದರೆ ಶನಿವಾರ ಈವ್ನಿಂಗು ಅವರೆಲ್ಲ ತುಂಬ ಡೆಡಿಕೇಟೆಡ್ ಆಗಿ ಪರ್ಸ್ನಲ್ ನಮ್ಮ ಹೊಸ ಮನೆ ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಅದು ಶಿಫ್ಟಿಂಗ್ ಮಾಡ್ತಾಯಿದ್ರು ಪಾಪ, ಇವತ್ತು ಬಂದು ಶೂಟಿಂಗ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಮಹಿಮಾ ಸಿನಿಮಾ ಫೆಬ್ರಿಲ್ ಮಾರ್ಚ್ ರಿಲೀಸ್ ಆಗುತ್ತೆ ಎಂಟೈರ್ ಕರ್ನಾಟಕ ಆ್ಯಂಡ್ ಎಂಟೈರ್ ವರ್ಲ್ಡಲ್ಲಿ. ಕನ್ನಡ ಮೇನ್ ಲ್ಯಾಂಗ್ವೇಜು ಮತ್ತು ಬೇರೆ ಲ್ಯಾಂಗ್ವೇಜಸ್ಗೆ ಡಬ್ ಮಾಡ್ತೀವಿ. ಎಲ್ಲರೂ ನೋಡಿ ಹರಿಸಿ. ಥ್ಯಾಂಕ್ ಯು ಕಿರಣ್. ಆ್ಯಂಡ್ ಇವರು ನಮ್ಮ ಡೈರೆಕ್ಟರ್ ನವೀನ್ ಕುಮಾರ್. ಹಲೋ.
ಯಾ ಇವಾಗ ನಮ್ಮ ಮಹಿಮಾ ಮೂವಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಇವಾಗ ಒಂದು ಸಾರಿ ಕರ್ಮ ರಿಟರ್ನ್ಸ್ ಅಂತ ಒಂದು ಮೂವಿ ಬರ್ತಾ ಇದೆ, ರಾಗಿಣಿ ದ್ವಿವೇದಿ ಅವ್ರು ಮಾಡ್ತಾ ಇರೋದು, ಅದನ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಯ್ ನವೀನ್. ಹಲೋ, ಹೇಗಿದ್ರೆ ಎಲ್ಲರೂ? ಮಹಿಮಾ ಅಂತೂ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಡ್ರೀಮ್ಸ್ ಮೀಡಿಯಾ ಅವರು ಇಷ್ಟು ಮನಸ್ಸು ಮಾಡಿ ಇದನ್ನು ಶಾರ್ಟ್ ಫಿಲ್ಮ್ನ ಫುಲ್ ಲೆಂತ್ ಫೀಚರ್ ಫಿಲ್ಮ್ ಮಾಡಬೇಕು ಅಂದಿದ್ದು ಭಾಳ ದೊಡ್ಡ ಕೆಲಸ. ಸೊ ಇನ್ನು ಸಾರಿ ಕರ್ಮ ರಿಟರ್ನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಕನ್ನಡದ ಪ್ರಥಮ ಇಟ್ಸ್ ಅ ಪ್ರೀಕ್ವೆಲ್ ಟು ಸೂಪರ್ ಹೀರೋ ಅಂತ ಹೇಳ್ಬೋದು. ಇವರು ನಮ್ಮ ಸಿನಿಮಾಟೋಗ್ರಾಫರ್ ಕುಶಲ್ ಅಂತ. ಹಲೋ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ದೂರ ಬಂದು ಈ ಥರ ಕಾಡು ಮಧ್ಯ ಅಲ್ಲ, ಸೊ ಇಟ್ಸ್ ಬಿನ್ ಪ್ರಿಟಿ ಗುಡ್, ಎಕ್ಸೈಟಿಂಗ್ ಸ್ಟಫ್. ಲುಕಿಂಗ್ ಫಾರ್ವರ್ಡ್ ಟು ದ ಫೈನಲ್ ಫುಟೇಜ್. ನೋಡೋಣ. ಆ್ಯಂಡ್ ಇಲ್ಲಿದ್ದಾರೆ ನಮ್ಮ ಇನ್ನಿಬ್ಬರು ಸಿನಿಮಾಟೋಗ್ರಾಫರ್ಸ್. ದಿಸ್ ಇಸ್ ಅವಿಯಲ್ ಆ್ಯಂಡ್ ದಿಸ್ ಇಸ್ ಶಶಾಂತ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಈ ಮಹಿಮಾ ಶೂಟಿಂಗ್ ನಡೀತದೆ. ನಮ್ಮ ಹೀರೋಯಿನ್ ಏನೋ ಅವರ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನೋ ಶೂಟ್ ಮಾಡ್ತೀವಿ ಅಂದರೆ ಅಲೋ ಮಾಡಿದ್ದೀವಿ. ಗುಡ್ ಲಕ್ ಬಾಬಾ. ಥ್ಯಾಂಕ್ ಯು. ಅವಿಯಲ್ ಅವರು ಕನ್ನಡದವರಲ್ಲ, ಹಿ ಇಸ್ ಫ್ರಮ್ ಮುಂಬೈ, ರೈಟ್? Yes, that is true. So you're doing a very good job in acting. Thank you. And yeah, hopefully we finish soon because it's getting late. Yes. ಇವಾಗ ಇಲ್ಲಿ ನನ್ನ ಜೊತೆ ಇದ್ದಾರೆ ರಘುರಾಮ್. ಇವ್ರು ಇವಾಗ ನಿಮಗೆ ಗುರ್ತು ಸಿಗದೆ ಇರ್ಬೋದು, ಆದರೆ ಯಾರೆಲ್ಲ ಮಾಲ್ಗುಡಿ ಡೇಸ್ ಫ್ಯಾನ್ ಇದ್ದೀರಾ ಅವ್ರಿಗೊಂದು ಸ್ವಲ್ಪ ಗೊತ್ತಾಗ್ತಾ ಇರ್ಬೋದು, ಈ ಮುಖ ಎಲ್ಲೋ ನೋಡಿದ್ದೀವಲ್ಲ ಅಂತ. ಸೊ ಡೆಫಿನೆಟ್ಲಿ ನಮ್ಮ ಮಾಲ್ಗುಡಿ ಡೇಸ್ ಮೂವಿಯಲ್ಲಿ ಶಂಕರ್ನಾಗ್ ಅವ್ರದ್ದು ಅದರಲ್ಲಿ ಮಣಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಂಥ ರಘುರಾಮ್ ಅವರು, ಇವರೇ ಅದು ಇಲ್ಲಿದ್ದಾರೆ. ಹಾಯ್ ರಘುರಾಮ್. ಹಾಯ್, ಸೋ ಮಚ್ ಫನ್. ಈ ಫಿಲ್ಮ್ನಲ್ಲಿ ನಾನು ಒಂದು ರೋಲ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಲ್ಲ, ನೀವು ನೋಡಿ. ಮಾಲ್ಗುಡಿ ಡೇಸ್ ಮಾಡಿದ್ದು ಇಟ್ ವಾಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ರಿವಾರ್ಡಿಂಗ್, ಫುಲ್ಫಿಲ್ಲಿಂಗ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್. ಇಲ್ಲಿ ಬಂದು ಕನ್ನಡಕ್ಕೆ ಬಂದುಬಿಟ್ಟು ಇದು ಒಂಥರ ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀನಿ, ರೋಲ್ ಮಾಡ್ತಾ ಇದ್ದೀನಿ. And I'm obviously working with Prajna. So you must subscribe. If you're subscribing, if you don't subscribe to this channel, you're really missing out on a lot of fun stuff in Kannada. So nodi. Thank you so much. All the best. Thank you. And definitely ಇವಾಗ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನಮಗೆ ಒಂಥರ ಪ್ರೌಡ್. ಆಕ್ಚುಲಿ ಈಸ್ ಅ ಗ್ರೇಟ್ ಆಕ್ಟರ್ ಫ್ರಮ್ ದ ಬಿಗಿನಿಂಗ್. ಡೆಫಿನೆಟ್ಲಿ ನಾವೆಲ್ಲ ಏನೋ ಇವಾಗ ಒಂದು ಮಾಡ್ತಾ ಇರೋದಷ್ಟೇ. ಸೊ ವೆರಿ ಪ್ರೌಡ್ ಟು ಶೇರ್ ಸ್ಕ್ರೀನ್ ವಿತ್ ಹಿಮ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಅಂತ ಹೇಳ್ತಾಳೆ, ಅದು ನೀವು ಫಿಲ್ಮ್ ನೋಡಿ ಡಿಸೈಡ್ ಮಾಡಿ ಹೇಗಿದೆ ಅಂತ. ಸೊ ಇವಳು ಗೊತ್ತೇ ಇದೆ ನಿಮಗೆ, ನಮ್ಮ ಕಾವ್ಯ. ನಾನು ಲಾಸ್ಟ್ ವಿಡಿಯೋಲಿ ಇವಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಿಮ್ಮೆಲ್ಲರಿಗೂ. ಇವಾಗ ಏನು ಈ ಮೂವಿ ಶುರು ಆದಾಗಿಂದ ಶಿ ಹ್ಯಾಸ್ ಬಿಕಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ನನಗೊಂಥರ ಸಿಸ್ಟರ್ ಥರ ಆಗಿದ್ದಾಳೆ. ತುಂಬ ಸಲಿಗೆ ಇದೆ. ಸೆಟ್ಟಲ್ಲಿ ಫುಲ್ ಮಜಾ ಮಾಡ್ತಾ ಇರ್ತೀವಿ. ಅಲ್ಲಿ ಅವ್ರೇನೋ ಮಾಡ್ಕೊತಾ ಇರ್ತಾರೆ, ನಾವು ಈ ಕಡೆ ಫೋಟೋ ಎಲ್ಲ ತೆಕ್ಕೊತಾ ಇರ್ತೀವಿ. ಆಮೇಲೆ ಅವ್ರು ಬಂದು ಕರಿಬೇಕು ನಮಗೆ, ಬನ್ನಿ ಸಾಕು ಅಂತ. ತುಂಬ ಫನ್ ಆಗಿರುತ್ತೆ. ಆಬ್ವಿಯಸ್ಲಿ ಪ್ರಜ್ಞಾರ್ ಜೊತೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಪ್ರಜ್ಞಾರ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಸೊ ಆಲ್ವೇಸ್ ಆಸ್ಕಿಂಗ್, ಓ ಪ್ರಜ್ಞಾರ್ ಗೊತ್ತಾ ನಿಮಗೆ ಅಂತ ಅಂದ್ಬಿಟ್ಟು ನಾನು ಐ ಮೀನ್ ಲೈಕ್ ಶಿ ಈಸ್ ವೆರಿ ಗುಡ್ ನ್ಯಾಚುರಲ್, ಏನಂತ ಹೇಳ್ತಾರೆ, ಆಕ್ಟರ್ ಅಂತ ಹೇಳ್ಬಾರ್ದು, ಲೈಕ್ ನ್ಯಾಚುರಲ್ ಆಗೆಲ್ಲ ಬಂದ್ಬಿಡುತ್ತೆ. ಇವಾಗ ಜಾಸ್ತಿ ಮಾತಾಡ್ತಾರೆ. ಅವ್ರದ್ದು ವಿಲಾಗಲ್ಲಿ ಯಾವ ಥರ ಮಾತಾಡ್ತಾರೋ ಪಟ ಅಂತ ಅದೇ ತರ ಮಾತಾಡ್ತಿರ್ತಾರೆ. ಇಲ್ಲೂ ಸೆಟ್ಟಲ್ಲೂ ಕೂಡ ಎಲ್ಲಾರನ್ನೂ ನಗಿಸ್ಕೊಂಡು. ಸೊ ಇವಾಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ, ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ, ಈ ಮೂವಿ ಇವಾಗ ಶಾರ್ಟ್ ಮೂವಿಂದ ಇನ್ನೂ ಒಂದು ಸ್ಟೆಪ್ ಮೇಲ್ ಹೋಗಿ ಫೀಚರ್ ಫಿಲಮ್ ಆಗ್ತಾ ಇದೆ. ಇವಾಗ ಲಾಸ್ಟ್ ಇಯರ್ ನಾವೆಲ್ಲ ಶೂಟ್ ಮಾಡಿದ್ವಿ, ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ಅದು ಬರೀ ಒಂದು ಶಾರ್ಟ್ ಫಿಲಮ್ಗೆ ಯೂಟ್ಯೂಬ್ಗಷ್ಟೇ ಸೀಮಿತವಾಗಿತ್ತು. ಬಟ್ ಇವಾಗ ನಾವು ಅದನ್ನೆಲ್ಲ ರೀಶೂಟ್ ಮಾಡ್ತಾ ಇದ್ದೀವಿ. ಮತ್ತೆ ಬಿಗ್ ಸ್ಕ್ರೀನಲ್ಲಿ ಬೆಂಗಳೂರಲ್ಲಿ ಅಥವಾ ಹೋಲ್ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಹೋಲ್ ವರ್ಲ್ಡ್ ವೈಡ್ ಅಂತಾನು ಹೇಳ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್. ಸೊ ನೋಡೋಣ, ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಇವಾಗ ಎಲ್ಲ ಶೂಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಔಟ್ಪುಟ್ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಮಾಡ್ತಾ ಇದೀವಿ ಅಲ್ವಾ? ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲಿ, ಕೆನಡಾದಲ್ಲಿ ಮೇನ್ ಅಟ್ರಾಕ್ಷನ್ ಪ್ಲೇಸಸ್ ಅಲ್ಲಿ ಮಾಡ್ತಿದೀವಿ. ನಿಮ್ಗೆಲ್ಲ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲರೂ ನಾವಂತೂ ಈ ಮೂವಿ ಕಾಯ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ರಿಲೀಸ್ ಆದ್ಮೇಲೆ ನಿಮ್ಮ ಎಲ್ಲ ಸಪೋರ್ಟು ಇರಬೇಕು. ಆ್ಯಂಡ್ ನಾನು ಮತ್ತು ನನ್ನ ಅಸಿಸ್ಟೆಂಟ್ ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಅಸಿಸ್ಟೆಂಟ್ ಯಾರು ಅಂದರೆ ನೋಡಿ, ಇವರು ನಂದು ಬ್ಯಾಗು ಅವನೇ ಇಟ್ಕೊತಾನಂತೆ. ಆಮೇಲೆ ನನ್ನ ಗಾಗಲ್ಸು ಬೇಡ ಅಂತ ತೆಗೆದೆ, ಅವನೇ ಹಾಕ್ಕೊಂಡಿದ್ದಾನೆ. ಅದಕ್ಕೆ ಹೇಳಿದೆ ನಾನು ಮತ್ತು ನನ್ನ ಅಸಿಸ್ಟೆಂಟ್ ಇವಾಗ ಈ ಕಾಡಿನ ದಾರಿಯಲ್ಲಿ ಇಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊಳ್ಳೆನೂ ತುಂಬ ಇದೆ, ಕಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ವಾ? ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? Are you liking it? Yeah. Are you liking it? Yeah.
ಸೊ ಎಲ್ಲ ಶೂಟಿಂಗ್ ಮುಗೀತಿದ್ದಂಗೆ ರೇಂಜ್ ಬಂದ ಇಲ್ಲಿ ಅಲ್ಲ ಬಾಬಾ ನೋಡಿ ಕತ್ಲೆ ಆಯ್ತು, ನಮ್ದು ಶೂಟಿಂಗ್ ವ್ರಾಪ್ ಅಪ್ ಆಯ್ತು, ಎಲ್ಲ ಎತ್ಕೊಂಡು ಓಡ್ತಾ ಇದೀವಿ. ಇವಾಗ ಇವರು ಕಾಫಿ ಕುಡಿತಾ ಇದಾರೆ. ಯಾ ಕತ್ಲೆ ಇವಾಗ ಏನು ಕಾಣಿಸ್ತಾ ಇಲ್ಲ. ಇವತ್ತಿಂದು ವ್ರಾಪ್ ಅಪ್ ಅಷ್ಟೇ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಐತಂಗೆಲ್ಲ ಖುಷಿ ಆಗುತ್ತೆ. ಬಾಯ್ ಬಾಯ್. ಇಲ್ಲಿ ಮುಗಿಸ್ತಾ ಇದೀವಿ. ವಾಚ್ ಅಂಡ್ ಸಿ, ವೇಟ್ ಅಂಡ್ ವಾಚ್, ವಾಚ್ ಅಂಡ್ ಸಿ ಅಂತ ಇದನ್ನೆಲ್ಲ ಕಟ್ ಮಾಡಿಬಿಡಿ. ಇನ್ನೂ ಮಾಡ್ತಾನೆ ಇದಾರೆ ಅವರು. ದೊಡ್ಡ ಫುಟೇಜ್ ನಮ್ದು. ವೇಟ್